ಉಡುಪಿಯಲ್ಲಿ ಬಿದ್ದ ಧಾರಾಕಾರ ಮಳೆಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಜಲಾವೃತವಾಯಿತು. ದೇವಸ್ಥಾನದ ಪ್ರಾಂಗಣ ಸುತ್ತುಪೌಳಿಗೆ ಮಳೆ ನೀರು ನುಗ್ಗಿತ್ತು. ಪ್ರತಿ ಆರಂಭದ ಮಳೆಗೂ ದೇಗುಲ ಜಲಾವೃತವಾಗುತ್ತದೆ. ಉಡುಪಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಜಲಾವೃತವಾಯಿತು. ದೇವಸ್ಥಾನದ ಪ್ರಾಂಗಣ ಸುತ್ತುಪೌಳಿಗೆ ಮಳೆ ನೀರು ನುಗ್ಗಿತ್ತು. ಪ್ರತಿ ಆರಂಭದ ಮಳೆಗೂ ದೇಗುಲ ಜಲಾವೃತವಾಗುತ್ತದೆ. ಅಷ್ಟಮಠದ ರಥಬೀದಿಯ ಸುತ್ತಲಿರುವ ಚರಂಡಿ, ಒಳಚರಂಡಿಯಲ್ಲಿ ಕಸ, ಹೂಳು, ಹುಲ್ಲು ತುಂಬಿಕೊಂಡ ಕಾರಣ ಮಳೆ ನೀರೆಲ್ಲ ದೇಗುಲದೊಳಗೆ ನುಗ್ಗಿದೆ. ದೇಗುಲದ ಸುತ್ತಮುತ್ತಲಿನ ಅಂಗಡಿ, ಹೋಟೆಲ್ಗಳು ಒಳಚರಂಡಿ ಕಾಲುವೆಯನ್ನ ಒತ್ತುವರಿ ಮಾಡಿದ್ದು ಈ ಸಮಸ್ಯೆಗೆ ಕಾರಣ ಎಂಬುದು ಭಕ್ತರ ದೂರು. ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಸುತ್ತಲ ಒತ್ತುವರಿ ತೆರವು ಮಾಡಿ ಒಳಚರಂಡಿ ವ್ಯವಸ್ಥೆ ಸರಿ ಮಾಡಬೇಕಾಗಿದೆ. ಶ್ರೀಜಿತ್, V4 ನ್ಯೂಸ್, ಉಡುಪಿ. Volkswagen. Volkswagen Mangalore, Airport Road, Yeyadi, Mangalore. Volkswagen.